ಸಿನಿಮಾ ರಂಗ ಕಂಡಂತಹ ಒನ್ ಆಫ್ ದಿ ಬ್ರಿಲಿಯಂಟ್ ಆ್ಯಕ್ಟರ್ ಸನಿಲ್ ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸನಿಲ್ ಗೌತಮ್ ಅನ್ನೋದಕ್ಕಿಂತಲೂ ಸೂಫ್ರಮ್ ಸೋ ಸಿನಿಮಾದ ರವಿ ಅಂತಾನೆ ಫೇಮಸ್ ಆಗಿರುವಂಥದ್ದು ಅಭಿಮಾನಿಗಳ ಮನಸ್ಸಿನಲ್ಲಿ. ನಮ್ಮ ಹನುಮಗಿರಿ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿರುವಂಥದ್ದು. ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಆರಾಮ್. ಫಸ್ಟ್ ಆಫ್ ಆಲ್ ಆರಾಮ ಸರ್. ನಮಗಂತೂ ಖುಷಿ ಆಗ್ತಾ ಇದೆ. ನಮ್ಮ ಹನುಮಗಿರಿಯ ಬ್ರಹ್ಮಕಲಶೋತ್ಸವಕ್ಕೆ ನೀವು ಬರ್ತಾ ಇದ್ದೀರಾ. ಅಭಿಮಾನಿಗಳಂತೂ ತುಂಬಾ ಎಕ್ಸೈಟ್ ಆಗಿರ್ತಾರೆ ಖಂಡಿತವಾಗ್ಲೂ. ಏನು ಹೇಳ್ತೀರಾ? ಅಂದರೆ ಒಂದು ಪುಣ್ಯ ಸ್ಥಳ, ಒಂದು ದೇವರು ನೆಲೆಯಾಗಿರುವಂಥ ಜಾಗ. ಸೊ ಅದನ್ನು ಅಂದರೆ ನಮಗೂ ಒಂದು ಭಾಗ್ಯ ಬೇಕು ಈ ಜಾಗಕ್ಕೆ ವಿಸಿಟ್ ಮಾಡಿ ಇಲ್ಲಿದೊಂದು ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ. ಸೊ ಅದೊಂದು ಭಾಗ್ಯ ನಂಗೆ ಬಂದದಕ್ಕೆ ನನಗೆ ತುಂಬ ಸಂತೋಷ ಇದೆ. ಇಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ನನ್ನ ಸ್ನೇಹಿತರು ನನ್ನನ್ನು ಇಲ್ಲಿ ಹೋಗ್ಲಿಕ್ಕೆ ಹೇಳಿದರು. ಸೊ ಇಲ್ಲಿಂದ ಒಂದು ಕರೆ ಬಂದಿತ್ತು, ಅದಕ್ಕೋಸ್ಕರ ವಿಸಿಟ್ ಮಾಡೋಣ ಅಂತಲೇ ಹೇಳಿ ಬಂದೆ. ಅಂದರೆ ಶ್ರೀರಾಮ ದೇವರು ನನಗೆ ತುಂಬ ನೆಚ್ಚಿನ ದೇವರು. ಯಾಕಂದರೆ ನನ್ನ ಮನೆ ಬದಿಯಲ್ಲಿ ಪಕ್ಕದಲ್ಲೇ ನಂದು ಶ್ರೀರಾಮ ಮಂದಿರ ಇದೆ. ಸೊ ಚಿಕ್ಕ ವಯಸ್ಸಿನಿಂದಲೂ ಅದರದ್ದು ಪೂಜೆ ಇದರಲ್ಲೆಲ್ಲ ನಾನು ಇನ್ವಾಲ್ವ್ ಆಗ್ತಾಯಿದ್ದೆ. ಸೊ ಒಂದು ಒಳ್ಳೆ ಒಂದು ಅಂದರೆ ತುಂಬ ಆತ್ಮೀಯವಾದ ಒಂದು ಬಂದ ದೇವರ ಜೊತೆಗೆ, ಶ್ರೀರಾಮ ದೇವರ ಜೊತೆಗೆ. ಸೊ ಇಲ್ಲೂ ಕರೆದಾಗ ಇದು ಹನುಮಂತ ಇರುವ ಜಾಗ, ಶ್ರೀರಾಮ ದೇವರು ಇರುವ ಜಾಗ ಅಂತ ಹೇಳ್ಬೇಕಾದ್ರೆ ನಾನು ಬಂದೆ. ವಿಶೇಷತೆಯಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು. ಹಾಗಾಗಿ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ರಿ? ಇಲ್ಲಿ ಅದೇ ಹನುಮಂತ ದೇವರು ಮತ್ತು ಶ್ರೀರಾಮ ದೇವರು ಇರುವಂಥ ಜಾಗ ಇದು. ಅದ್ರ ಜೊತೆಗೆ ಅಮರಗಿರಿ ಬಗ್ಗೆನೂ ತಿಳ್ಕೊಂಡೆ. ಅದೊಂದು ವಿಶೇಷತೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಅಂದರೆ ಹುತಾತ್ಮರಾದಂಥ ಯೋಧರಿಗೆ ಕಟ್ಟಿಸಿರುವಂಥ ಒಂದು ನೆನಪಿನಲ್ಲಿ ಕಟ್ಟಿಸಿರುವಂಥ ಜಾಗ. ಅದರಲ್ಲಿ ಆ ಜಾಗದಲ್ಲಿ ಭಾರತ ಮಾತೆಯನ್ನು ಸ್ಥಾಪಿಸಿದ್ದಾರೆ. ಸೊ ಅದು ನೋಡಲಿಕ್ಕೆ ಒಂದು ತುಂಬ ಸಂತೋಷ. ಯಾಕಂತ ಹೇಳಿದಂಥ ಇನಿಷಿಯೇಷನ್ ತುಂಬ ಅಂದರೆ ತುಂಬ ಕಮ್ಮಿ ಅಂತ ಇನಿಷಿಯೇಷನ್ ಯಾರು ತಗೊಳ್ಳೋದಿಲ್ಲ. ಅದು ಕೂಡ ದೇವಸ್ಥಾನ ಇರೋ ಜಾಗದಲ್ಲಿ ಹುತಾತ್ಮ ಯೋಧರಿಗೆ ಒಂದು ನೆಲೆ ಮಾಡಿ ಕೊಡ್ತಾರೆ ಅಂತ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ. ತುಂಬ ಸುಂದರವಾದ ಜಾಗ, ಅಂದರೆ ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಸುಂದರವಾಗಿಯೂ ಇದೆ. ಅಂದರೆ ಪ್ರಕೃತಿಯ ಮಡ್ಲಲ್ಲಿರುವಂಥ ಒಂದು ತಾಣ. ಅಂದರೆ ನೋಡೋಕ್ಕೇ ತುಂಬ ಖುಷಿ ಆಗ್ತದೆ. ಅಲ್ಲಿಂದ ಬಂದು ಈ ಒಂದು ಹನುಮಂತ ದೇವರ ಗುಡಿಗೆ ಬಂದು ಅಲ್ಲಿಂದ ನೆಕ್ಸ್ಟ್ ಶ್ರೀರಾಮ ದೇವರ ಗುಡಿಗೆ ಹೋಗಿ ಅಲ್ಲಿಂದ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಗಳು ಎಲ್ಲವೂ. ಅಂದರೆ ಗೊತ್ತಿಲ್ಲ ಯಾವ ಉದ್ದೇಶದಿಂದ ಇದನ್ನು ಕಟ್ಟಿಸಿದ್ದಾರೆ ಅಂತ. ಆದರೆ ಜನಗಳಿಗೆ ಇಲ್ಲಿ ಬಂದಾಗ ಭಕ್ತಿ ಅಂತೂ ಡೆಫಿನೆಟ್ಲಿ ಬರುತ್ತೆ. ಅದರ ಜೊತೆಗೆ ಒಂದು ಒಳ್ಳೆ ಸಂತೋಷವಾದ ಒಂದು ಪರಿಸರ ಜೊತೆಗೆ ಒಂದು ಸಂತೋಷವಾದ ಒಂದು ಒಡನಾಟನೂ ಇರುತ್ತೆ ಅಂತ ನಾನು ತಿಳ್ಕೊತೀನಿ. ನಿಮ್ಮ ಸಿನಿಮಾದ ಬಗ್ಗೆನೂ ಮಾತನಾಡಬೇಕು, ಜನರಿಗೆ ಕುತೂಹಲ ಇರುತ್ತೆ. ಯಾವ ಫೇ ಮೂಲಕ ಮುಂದೆ ಬರ್ತಿದ್ದೀರಾ ಇನ್ನು ಮುಂದೆ ಅಂತ? ಅಂದರೆ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳಿದರೆ ಸುಮಾರಷ್ಟು ಮಾತುಕತೆ ನಡೀತಾ ಇದೆ. ಒಂದು ಸಿನಿಮಾದ್ದು ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಿದೆ. ಅದರ ಬಗ್ಗೆ ಪ್ರೊಡಕ್ಷನ್ ಹೌಸ್ ಅವರು ಬಿಚ್ಚಿಟ್ಟರೆ ಒಳ್ಳೆಯದು. ನಮಗೆ ಅಂದರೆ ಪರ್ಮಿಷನ್ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ಸಿನಿಮಾ ಅಂತೇಳಿ. ಈಗ ಶೂಟಿಂಗ್ ನಡಿಬೇಕಷ್ಟೆ, ನಡೆದಾದ್ಮೇಲೆ ಅನೌನ್ಸ್ ಮಾಡ್ತಾರೆ. ಇಲ್ಲ, ಎಲ್ಲ 2027 ಯಾವುದೂ ಇಲ್ಲ. ಅಲ್ಲಿವರೆಗೆ ಕಾಯಬೇಕು. ಅಂದರೆ ಕಾಯಲಿಕ್ಕೆ ಯಾರು ಇಲ್ಲ ಆ್ಯಕ್ಚುಲಿ, ಕಾಯುವವರು ಯಾರಿಲ್ಲ. ಬಟ್ ನಮಗೆ ತುಂಬ ಆಸೆ ಇದೆ, ಅಂದರೆ ಆದಷ್ಟು ಬೇಗ ಜನರ ಮುಂದೆ ಬರಬೇಕು ಇನ್ನೊಮ್ಮೆ ಅಂತ ಹೇಳಿ. ಬಟ್ ನಮಗೂ ಕಾಯುವಂಥ ಒಂದು ಪರಿಸ್ಥಿತಿ ಇದೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.